ಕಟ್ಟೆಮಾರ್ ತುಳು ಚಿತ್ರ ದುಬೈಯಲ್ಲಿ ಭರ್ಜರಿ ಬಿಡುಗಡೆ. ಕರಾವಳಿಯಲ್ಲಿ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿರುವ ತುಳು ಚಿತ್ರ ಕಟ್ಟೆಮಾರ್ ದುಬೈಯಲ್ಲಿ ಭರ್ಜರಿಯಾಗಿ ಬಿಡುಗಡೆಯಾಗಿ ಅಪಾರ ಪ್ರತಿಕ್ರಿಯೆ ಪಡೆಯುತ್ತಿದೆ. ಯುಎಇಯಲ್ಲಿ ವಾಸಿಸುವ ತುಳು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಆಗಮಿಸಿ ചിത്രತಂಡಕ್ಕೆ ಭಾರೀ ಬೆಂಬಲ വ്യക്തಪಡಿಸಿದರು. അടിപൊളി ഫിലിമാണ്. നമുക്ക് കാണേണ്ടതാണ്. ഒരു ദൈവമുണ്ട് എന്നുള്ളതൊരു ഫീലിങ്സ് ഇല്ലേ, അത് ಬ್ಯಾಕ್ಗ್ರೌಂಡ್ಲಿ ಕಾಣಿക്കുന്നതാണ് ಅಲ್ಟಿಮೇಟ್. ಫಸ್ಟ್ ಆಫ್ ಆಲ್ ದಾದ ಪಂಡ ಏನೂರ ಊರುಡೆ ಉಲ್ಲೆ ಊರಿಗೆ ಪೋದು ಬರ್ತದೆ ಊರುಡೆ ತೂಯಿಲ ಕಾಂಡು ಪಂಡ ಈತ್ ಶೋಕದ ಮೂವಿ ಟೋಟಲ್ ಟು ಡಿಫ್ರೆಂಟ್ ಆದ ಮೂವಿ. ಅವತ್ತಂದ ಮೂವಿಡ್ ಸ್ಟಾರ್ಟಿಂಗ್ ಹಿಡ್ದು ಮಿಡ್ಲ್ ಪೋಯ್ಲಕ್ಕನೆ ಗೊತ್ತಾಗ್ತದೆ. ಎರಡಕ್ಕೂ ಕೂಡ ರಿವರ್ಸ್ ಪಂಡ ಅವು ನಮಗೆ ಅಂದಾಜೆ ಮಂತುಪ್ಪು ಈಟರ ಮಲ್ತದೇರಪ್ಪ ಅಂತ ಭಾರಿ ಖುಷಿ ಆತನು. ಊರ್ಲ ದೈವಂತ ಜಪ ಒಂದೆ ನನ್ನ ನಮಗೆ ಕೊಂಚಿನ ಪನ್ನು ಲೀಪಿಚ್ಚಾಡು ಇಂಡಿಯಾಡು ಉಂಡತಿ ನಿಕ್ಲೆ ದೇವೇರನ್ನು ತೂವಡ ಕುಡ್ಲಾಗ ಬಲಿ ಆ ದೇವರನ್ನ ಕಾರಿಕದ ಕುಡ್ಲಾಗ ಬಲಿ ಪಿಚ್ಚಾಡು ಕಾಲಿ ಕಾರ್ನಿಕದ ಜಪ ಒಂದು ಏನು ಜಾಸ್ತಿ ಪಂಡ್ರೆ ಪೋಪುಜಿ ನಿಖಿಲ್ ಹೊರಪೋತುಲೆ ಸತ್ಯ ಪನ್ಪೆ ನಿಖಿಲಿಗೆ ಒಂದು ಫೀಲಿಂಗ್ ಬ್ಯಾತ್ ಒಪ್ಪನು. ಥ್ಯಾಂಕ್ ಯು. ದುಬೈ ನಗರದ ಪ್ರಮುಖ ಥಿಯೇಟರ್ನಲ್ಲಿ ನಡೆದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಿತ್ರತಂಡದ ಸದಸ್ಯರು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ವಿದೇಶದಲ್ಲಿ ತುಳು ಚಿತ್ರದ ಬಿಡುಗಡೆ ಕರಾವಳಿ ಕಲಾವಿದರ ಪರಿಶ್ರಮಕ್ಕೆ ದೊರೆತ ದೊಡ್ಡ ಗೌರವವೆಂದು ಚಿತ್ರತಂಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಿತ್ರದ ಕತೆ, ಹಾಸ್ಯ ಮತ್ತು ಭಾವನಾತ್ಮಕ ದೃಶ್ಯಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಮೊದಲ ದಿನವೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಚಿತ್ರದ ಬಗ್ಗೆ ಪ್ರಶಂಸೆಯ ಪ್ರತಿಕ್ರಿಯೆಗಳು ಹರಿದು ಬರುತ್ತಿವೆ. ತುಳು ಚಿತ್ರರಂಗವು ದೇಶ ವಿದೇಶಗಳಲ್ಲಿ ವಿಸ್ತಾರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟೆಮಾರ್ ಚಿತ್ರ ದುಬೈ ಬಿಡುಗಡೆ ಮಹತ್ವದ ಮೇಲುಗಲ್ಲಾಗಲಿದೆ ಎಂದು ಚಿತ್ರರಂಗದವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಕರಾವಳಿಯ ಸಾಂಸ್ಕೃತಿಕ ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸುವತ್ತ ತುಳು ಚಿತ್ರರಂಗ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಎಂಟೈರ್ ಫ್ಯಾಮಿಲಿ ಪಂಡ ಖಾಲಿ ಮ್ಯಾಂಗ್ಳೂರ್ಡತ್ತು ನಮ್ಮ ದುಬೈ ಅವಡ್ ಬೇತ ಕಂಟ್ರೀಸ್ ಮಾತ ಫ್ಯಾಮಿಲಿ ವಿತ್ ಕಿಡ್ಸ್ ಶುಡ್ ವಾಚ್ ದಿಸ್ ಮೂವಿ. ದಯಪಂಡ ಎಡ್ಡೆ ಮೆಸೇಜ್ ಉಂಡು ఒక ಲಾಸ್ಟ್ಗೆ ಜನಕುಲ್ ಎನ್ನು ಮುಗಿಯುಂಡು. ಲಾಂಚು ವಾಸ್ ಟೆಲ್ಲಿಂಗ್ ಮೀ ಯು ಹ್ಯಾವ್ ಟು ಸಿ ಲಾಸ್ಟ್ ದ ಟ್ವಿಸ್ಟ್ ಬಾರಿ ಎಡ್ಡುಂಡು ಅಂಚೆನೆ ಸಾಂಗ್ಸ್ ಅವಡ್ ಸ್ವರಾಜ್ನ ಆ್ಯಕ್ಟಿಂಗ್ ಅವಡ್ ಮಾತೇರ್ನಲ್ಲ ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಲಾಂಚುಲಾಲ್. ವೆರಿ ಗುಡ್ ಮೂವಿ, ವೆರಿ ಗುಡ್ ಶೋ, ಆಲ್ ದ ಬೆಸ್ಟ್. ನಮ್ಮ ತುಳು ಇಂಡಸ್ಟ್ರಿ ಒಂಜಿ ಖಂಡಿತ ಒಂಜಿ ಫ್ಯೂಚರ್ಡ್ ಒಂಜಿ ಮಲ್ಲ ಲೆವೆಲ್ಗೆ ಪೋಪುಂಡು. ಕೇರಳ ಮಲಯಾಳಿ ಫಿಲ್ಮ್ ಅವಡ್ ತೆಲುಗು ಫಿಲ್ಮ್ ಅವಡ್ ಅವು ಲೆವೆಲ್ಗೆ ನಮ್ಮ ಖಂಡಿತ ಎತ್ತುವ ಅಂದು ನಂಬಿಕೆ ಇಂಕುಂಡು. ಇನ್ನು ತೋಜಿದ್ಲ ಉಂಡು. ಥ್ಯಾಂಕ್ ಯು.